ನವಮಂಗಳೂರು ಬಂದರಿಗೆ ಇದೇ ಮೊದಲ ಬಾರಿಗೆ ಭಾರೀ ಗಾತ್ರದ ಕಂಟೈನರ್ ನೌಕೆ ಮಂಗಳವಾರ ಆಗಮಿಸಿದೆ. MVSSL ಬ್ರಹ್ಮಪುತ್ರ V.084 ಕಂಟೈನರ್ ನೌಕೆ ಇದಾಗಿದ್ದು, ಕಂಟೈನರ್ಗಳ ಸಂಖ್ಯೆ ಹಾಗೂ ನೌಕೆ ಗಾತ್ರದಲ್ಲೂ ಬೃಹತ್ತಾಗಿದೆ. ಈ ನೌಕೆ 260 ಮೀಟರ್ ಉದ್ದ ಹಾಗೂ 32.35 ಮೀಟರ್ ಅಗಲವಿದೆ. 25,864.40 ಮೆಟ್ರಿಕ್ ಟನ್ ಕಚ್ಚಾ ಗೋಡಂಬಿಯನ್ನ ಈ ನೌಕೆ ಹೊತ್ತು ತಂದಿದೆ. ಎನ್ಎಂಪಿಟಿಯಲ್ಲಿ ಕಂಟೈನರ್ ನಿರ್ವಹಣೆ ಏರಿಕೆಯಾಗ್ತಾ ಇದ್ದು, 2000ನೇ ಇಸವಿಯಲ್ಲಿ 2000 TEUಗಳಷ್ಟು ನಿರ್ವಹಣೆ ಮಾಡಿದ್ರೆ 2021ರಲ್ಲಿ ಈ ಪ್ರಮಾಣ 1.5 ಲಕ್ಷ TEUಗೆ ಹೆಚ್ಚಿದೆ. ಈವರೆಗೆ ಎನ್ಎಂಪಿಟಿಯಲ್ಲಿ ಕಂಟೈನರ್ ನಿರ್ವಹಣೆಯನ್ನ ವಿವಿಧ ಸಾಮಾನ್ಯ ಸರಕು ಇದರಲ್ಲಿ ನಿರ್ವಹಿಸಲಾಗ್ತಾ ಇತ್ತು. ಕಂಟೈನರ್ ಪ್ರಮಾಣ ಹೆಚ್ಚಳವಾಗ್ತಾ ಇದ್ದಂತೆ ಅದರ ನಿರ್ವಹಣೆಯ ತಾಂತ್ರೀಕರಣದ ಕೆಲಸವನ್ನ PPE ಮಾದರಿಯಡಿ ಮಾಡ್ತಾ ಇದೆ. ಅದಕ್ಕಾಗಿ ಆಳವಾಗಿ ನಿರ್ಮಾಣ ಮಾಡಲ್ಪಟ್ಟ 14ನೇ ಬರ್ತ್ನಲ್ಲಿ ಮಂಗಳೂರು ಕಂಟೈನರ್ ಟರ್ಮಿನಲ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ನಿರ್ವಹಿಸಲಾಗ್ತಾ ಇದೆ. ಇನ್ನು ದೊಡ್ಡ ಕಂಟೈನರ್ ಹಡಗಿನ ದಾಖಲೆ ನಿರ್ವಹಣೆಯ ಬಗ್ಗೆ ಎನ್ಎಂಪಿಟಿ ಅಧ್ಯಕ್ಷ ಡಾ ವೆಂಕಟರಮಣ ಅಕ್ಕರಾಜು ಸಂತಸ ವ್ಯಕ್ತಪಡಿಸಿದ್ದಾರೆ.